ಪುತ್ತೂರಿನಲ್ಲಿ ತಲೆದೋರಿರುವ ಗ್ಯಾಸ್ ಕೊರತೆ ಇದೀಗ ಆಟೋ ಚಾಲಕರಿಗೂ ಕೂಡ ತೀವ್ರವಾದ ಸಂಕಷ್ಟವನ್ನು ತಂದೊಡ್ಡಿದೆ. ಇಂದು ಬೆಳಿಗ್ಗೆ 6 ಗಂಟೆಯಿಂದಲೇ ಪುತ್ತೂರಿನ ಬೋಲ್ವಾರ್ ಸಂಪ್ಯ ಪ್ರದೇಶದ ಗ್ಯಾಸ್ ಪಂಪ್ ಮುಕ್ರಂಪಾಡಿ ಬಳಿ ಆಟೋಗಳು ಕಿಲೋಮೀಟರ್ಗಳಷ್ಟು ಉದ್ದದ ಸಾಲಿನಲ್ಲಿ ನಿಂತಿದ್ದು ಚಾಲಕರು ಗಂಟೆಗಟ್ಟಲೆ ಕಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಇವರ ದಿನನಿತ್ಯದ ಉದ್ಯೋಗಕ್ಕೆ ಸಮಸ್ಯೆಯಾಗಿದೆ. ಬೆಳಗ್ಗೆಯಿಂದಲೇ ಪಂಪ್ ಮುಂದೆ ವಾಹನಗಳ ದಟ್ಟಣೆ ಹೆಚ್ಚಾಗಿ ಸಂಚಾರಕ್ಕೂ ಕೂಡ ಅಡ್ಡಿಯಾಗಿತ್ತು. ಯಾವುದರಲ್ಲಿ ಇಲ್ಲ, ನಿನ್ನೆ ತನಕ ಯಾವುದರಲ್ಲಿ ಇಲ್ಲ. ಇದರಲ್ಲಿ ಈಗ ಬಂತು, 1 ವಾರ ಆಯಿತು. ಈಗ 1 ವಾರದಿಂದ ಏನಿಲ್ಲ, 1 ವಾರದಲ್ಲಿ ಸ್ವಲ್ಪ ಸಿಕ್ತಿತ್ತು. ಈಗ ಎಲ್ಲಿಂದೆಲ್ಲ ರಿಕ್ಷಾ ಇದೆ? ಇಲ್ಲಿದೆಲ್ಲ ಇಲ್ಲಿ ಒಂದು ತಾಲೂಕಿದ್ದೆಲ್ಲ ಇದೆ, ಪುತ್ತೂರು ತಾಲೂಕಿದ್ದೆಲ್ಲ ಇದೆ. ಮೊನ್ನೆ ಉಪ್ಪಿನಂಗಡಿಯಲ್ಲಿ ಇತ್ತು, ಅದರ ಮೊನ್ನೆ ಕುಂಬ್ರದಲ್ಲಿ ಇತ್ತು, ಎಲ್ಲ ಖಾಲಿಯಾಗಿದೆ. ನಿಮ್ಗೇನು ಸಮಸ್ಯೆ ಈಗ ಇದು ಗ್ಯಾಸ್ ಇಲ್ಲದ್ರಿಂದ? ಗ್ಯಾಸ್ ಇಲ್ಲದ್ರೆ ಅವರು ಓಡಿಸಲಿಕ್ಕೆ ಆಗುದಿಲ್ಲ. ಬಾಡಿಗೆ ಮೊದಲಿಂದ ಸಹ ಕಮ್ಮಿ ಓಡ್ತಾರೆ. ಈಗ ಗ್ಯಾಸಿಗೆ 100 ರೂಪಾಯಿ ಆಗಿದೆ, ಈಗ 110 ರೂಪಾಯಿ ಆಗ್ತದೆ ಅಂತ